ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಇದರ ಸಿಎಸ್ಆರ್ ವತಿಯಿಂದ ಜಿಲ್ಲಾ ಗೃಹರಕ್ಷಕ ದಳದ ಉಳ್ಳಾಲ ಘಟಕಕ್ಕೆ ಉಚಿತ ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮವು ಕಲ್ಲಾಪು ಅಡಂಕುದ್ರು ಸಂತ ಜೋಸೆಫರ ಅನುದಾನಿತ ಶಾಲೆಯಲ್ಲಿ ನಡೆಯಿತು. ಜಿಲ್ಲಾ ಗೃಹರಕ್ಷಕ ದಳದ ಸಮದ್ವೇಷ್ಟರಾದ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ರೇಷನ್ ಕಿಟ್ ಸ್ವೀಕರಿಸಿ ಮಾತನಾಡಿ, ವೈಯಕ್ತಿಕ ಸುಖ ದುಃಖಗಳನ್ನು ಬದಿಗೊತ್ತಿ ಕೋವಿಡ್-19 ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವ ಗೃಹರಕ್ಷಕ ದಳದ ಪಾತ್ರ ಬಹಳ ದೊಡ್ಡದು. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯ ಜೊತೆಗೆ ಗೃಹರಕ್ಷಕರು ನಿರಂತರ ಕೆಲಸವನ್ನ ನಿರ್ವಹಿಸುತ್ತಿದ್ದಾರೆ. ಅವರ ತ್ಯಾಗದ ಸೇವೆಯನ್ನು ಗುರುತಿಸಿ ರೇಷನ್ ಕಿಟ್ ನೀಡಿದ ಕಾರಣದಿಂದಾಗಿ ಗೃಹರಕ್ಷಕರು ಮತ್ತಷ್ಟು ಹುರುಪಿನಿಂದ ಕೆಲಸ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಮಾರ್ಕೆಟಿಂಗ್ ಮ್ಯಾನೇಜರ್ ಆದಂತಹ ಫರ್ಹಾನ್ ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಮಂಗಳೂರು ಘಟಕದ ಮ್ಯಾನೇಜರ್ ಆದಂಥ ಶರತ್ ಚಂದ್ರ ಅವರು ನಮಗೆ ಶುಭಾಶಯಗಳನ್ನು ತಿಳಿಸಿರುತ್ತಾರೆ. ಅವರು ಸುಮಾರು ಕಡೆ ಈ ರೀತಿಯ ಕಿಟ್ಗಳನ್ನು ಎಲ್ಲ ವರ್ಗದ ಜನರಿಗೆ ಈ ಕೋವಿಡ್-19 ಸಂದರ್ಭದಲ್ಲಿ ತೊಂದರೆಗಳಾದಾಗ ಜನರ ಸಹಾಯಕ್ಕಾಗಿ ಮುಂದೆ ಬಂದಿದ್ದಾರೆ. ನಾನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳದ ಪರವಾಗಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾವು ಗೃಹರಕ್ಷಕರು ಮಳೆ, ಬಿಸಿಲು, ಗಾಳಿ, ಚಳಿ ಅನ್ನದೇ ಈ ಕೋವಿಡಿನ ಸಂದರ್ಭದಲ್ಲಿ ಮುಂದೆ ನಿಂತು ಕೆಲಸ ಮಾಡ್ತಾ ಇದ್ದೇವೆ. ನಾವು ಮಾಡುವ ಕೆಲಸವನ್ನು ಅವರು ಗುರುತಿಸುವುದಕ್ಕಾಗಿ ನಾನು ಅವರಿಗೆ ಮಗದೊಮ್ಮೆ ಧನ್ಯವಾದ ಹೇಳ್ತೇನೆ. ನೀವು ಅವರು ಏನು ಕೊಟ್ಟಿದ್ದಾರೆ ಅದು ಮುಖ್ಯವಾಗುವುದಿಲ್ಲ, ನೀವು ಮಾಡುವ ಕೆಲಸವನ್ನು ಅವರು ಗುರುತಿಸಿದ್ದಾರೆ, ಅದು ನಮಗೆ ಸಂತೋಷದ ವಿಷಯ. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದರ ಮಂಗಳೂರು ಘಟಕದ ಮಾರುಕಟ್ಟೆಯ ಪ್ರಬಂಧಕ ಫರ್ಹಾನ್ ಮಾತನಾಡಿ, 45 ಮಂದಿ ಗೃಹರಕ್ಷಕರಿಗೆ ಆಹಾರ ಕಿಟ್ ಅನ್ನು ವಿತರಿಸಲಾಗಿದೆ. ಬಂದ ಆದಾಯದಲ್ಲಿ ಶೇಕಡ 5% ಸಮಾಜ ಸೇವೆಗೆ ಸಂಸ್ಥೆ ವಿನಿಯೋಗಿಸುತ್ತಿದೆ. ಆಹಾರ, ವೈದ್ಯಕೀಯ ಹಾಗೂ ಬಡ ವರ್ಗದ ಮನೆಯೊಂದರ ಮೇಲ್ಛಾವಣಿ ದುರಸ್ತಿಗೆ ಸಹಾಯವನ್ನ ಸಂಸ್ಥೆ ಪ್ರಸ್ತುತ ವರ್ಷದಲ್ಲಿ ಮಾಡಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಸ್ಟೋರ್ ಹೆಡ್ ಶರತ್ ಚಂದ್ರನ್, ಕಾರ್ತಿಕ್ ಕುಮಾರ್, ಸುನಿಲ್, ಭಾಸ್ಕರ್ಯಂ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿ4 ನ್ಯೂಸ್, ಉಳ್ಳಾಲ.